ಸರಕಾರದ ಸೌಲಭ್ಯಗಳು ಕಾರ್ಯರೂಪಕ್ಕೆ ಬರಬೇಕಾದರೆ ಸೇವಾಂಜಲಿಯಂತಹ ಸ್ಥಳೀಯ ಸಂಘ ಸಂಸ್ಥೆಗಳ ನಿಸ್ವಾರ್ಥ ಸೇವೆಯಿಂದ ಮಾತ್ರ ಸಾಧ್ಯ. ಭಾರತ ಉದ್ಧಾರವಾಗಬೇಕಾದರೆ ಯೋಜನೆಗಳನ್ನು ಡೆಲ್ಲಿಯಲ್ಲಿ ಮಾಡಿದರೆ ಮಾತ್ರ ಸಾಲುವುದಿಲ್ಲ. ಅದು ಹಳ್ಳಿಗೂ ತಲುಪಿ ಎಲ್ಲರೂ ಕೈ ಜೋಡಿಸಿದಾಗ ಸಾಧ್ಯವಾಗುತ್ತದೆ ಎಂದು ದೇರಳಕಟ್ಟೆಯ ಜಸ್ಟಿಸ್ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಸುಮಲತಾ ಆರ್ ಶೆಟ್ಟಿ ಹೇಳಿದರು. ಅವರು ಕೇಂದ್ರ ಸರ್ಕಾರದ ನಿಕ್ಷಯ ಮಿತ್ರ ಯೋಜನೆಯಡಿ ಪರಂಗಿಪೇಟೆಯ ಸೇವಾಂಜಲಿ ಸಭಾಗೃಹದಲ್ಲಿ ಸೇವಾಂಜಲಿ ಪ್ರತಿಷ್ಠಾನದ ವತಿಯಿಂದ ಕ್ಷಯರೋಗಿಗಳಿಗೆ ಆಹಾರ ದವಸ ಧಾನ್ಯದ ಕಿಟ್ ಅನ್ನು ವಿತರಿಸಿ ಮಾತನಾಡಿದರು. ಕ್ಷಯಮುಕ್ತ ಭಾರತ ನಮ್ಮ ಪ್ರಧಾನಿಯವರ ಕನಸು. ಅದು ಸಾಕಾರಗೊಳ್ಳಬೇಕಾದ್ರೆ ಕೇವಲ ಕ್ಷಯರೋಗಿಗಳು ಮಾತ್ರವಲ್ಲದೆ ಸಾರ್ವಜನಿಕರು, ಸಂಘಟನೆಗಳು, ಆಶಾ ಕಾರ್ಯಕರ್ತೆಯರು ಜೊತೆಗೂಡಬೇಕು. ಕ್ಷಯರೋಗಗಳ ಸಂಖ್ಯೆ ಕಡಿಮೆಯಾಗಿ ಶೂನ್ಯಕ್ಕೆ ತಲುಪಬೇಕು ಎಂದು ಆಶಿಸಿದರು. ತುಂಬ ಕೆಲಸ ಇರ್ತದೆ, ಸ್ಯಾಟರ್ಡೇ ತುಂಬ ಬ್ಯುಸಿ ಇರ್ತದೆ. ಆದರೆ ಡೀನ್ ಅವರು ಹೇಳಿದ್ರು ನೀವು ಹೋಗಬೇಕು, ಕೃಷ್ಣಕುಮಾರ್ ಪೂಂಜಾರಿ ಏನೋ ಮಾಡ್ತಾ ಇದ್ದಾರೆ, ನಮ್ಮ ಸಹಕಾರ ಅವ್ರಿಗೆ ತೋರಿಸ್ಬೇಕು ಅಂತ ಹೇಳಿದರು. ಅದರಿಂದಾಗಿ ಬಂದಿದ್ದೇನೆ. ಇಲ್ಲಿ ಬಂದ ಮೇಲೆ ನೋಡ್ತೇನೆ ಇವರು 157 ರೋಗಿಗಳಿಗೆ ಇಲ್ಲಿಂದ ಪ್ರಧಾನಮಂತ್ರಿಯವರ ಕರೆಯ ಮೇರೆಗೆ 6 ತಿಂಗಳ ಮಟ್ಟಿಗೆ ತಿಂಗಳು ಈ ಊಟದ ವ್ಯವಸ್ಥೆ, ತಿಂಡಿ ಮತ್ತು ಮೊಟ್ಟೆ, ತರಕಾರಿ, ಹಣ್ಣು ಹಂಪಲು ಸಪ್ಲೈ ಕೊಟ್ಟಿದ್ದಾರೆ ಅಂತ ಕೇಳಿ ನನಗೆ ಭಾರಿ ಆಶ್ಚರ್ಯ ಇತ್ತು. ಇಷ್ಟು ಏನು ಇವರಿಗೆ ಈ ಥರ ಒಂದು ಯಾಕೆ ಇವ್ರು ಮುಂದೆ ಬಂದಿದ್ದಾರೆ ಈ ವಿಷಯದಲ್ಲಿ ಅಂತ. ಆದರೆ ನನಗನ್ನಿಸುತ್ತೆ ನಮ್ಮ ಪ್ರಧಾನಿಗಳು ಏನೋ ಮಾಡ್ಬೋದು ಅಲ್ಲಿ ಕೂತ್ಕೊಂಡು, ಅದು ಆ್ಯಕ್ಚುಲಿ ಕಾರ್ಯರೂಪ ಬರಬೇಕಾದ್ರೆ ಈ ಲೋಕಲ್ ಜನಗಳು ನಮ್ಮಂಥವರು, ಕೃಷ್ಣಕುಮಾರ್ ಪೂಂಜಾರಿ ಅಂಥವರು, ಆಶಾ ಅಂಥವರು ಮತ್ತು ಯಾರಾದರೂ ಇಲ್ಲಿ ನಮ್ಮ ಸೊಸೈಟಿಯಿಂದ ಮೇಲೆ ಬರಬೇಕು. ಯಾಕಂದರೆ ಭಾರತ ಉದ್ಧಾರ ಆಗಬೇಕಾದ್ರೆ ಭಾರತದ ಡೆಲ್ಲಿಯಲ್ಲಿ ಕೂತ್ಕೊಂಡು ಮಾಡಿದರೆ ಆಗೋದಿಲ್ಲ. ಹಳ್ಳಿಗೆ ಹೋಗಬೇಕಾಗ್ತದೆ, ಸಣ್ಣ ಊರಿಗೆ ಹೋಗಬೇಕಾಗ್ತದೆ. ಎಲ್ಲರೂ ಸೇರಿ ಮಾಡಿದರೆ ಮಾತ್ರ ನಮ್ಮ ಮುಂದೆ ಹೋಗ್ಬೋದು. ಉದ್ಯಮಿ ವಿನಯ್ ಎನ್ ರೈ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಕ್ಷಯರೋಗದಿಂದ ಮುಕ್ತವಾಗಲು ಔಷಧ ತುಂಬಾ ಮುಖ್ಯ. ಅದರ ಜೊತೆಗೆ ಸರಿಯಾದ ಆಹಾರ ಸೇವನೆಯೂ ಅಗತ್ಯ. ವೈದ್ಯರು ಘೋಷಿಸುವವರೆಗೆ ರೋಗಿಗಳು ಔಷಧಿಯನ್ನ ಸೇವಿಸಬೇಕು ಎಂದರು. ಆಶಾ ಕಾರ್ಯಕರ್ತರಿಂದ ವೈದ್ಯಕೀಯ ಸೇವೆಗಳು ಇಂದು ಮನೆಗೆ ತಲುಪುತ್ತಿದೆ. ಕ್ಷಯ ಮುಕ್ತಗೊಳಿಸಲು ಸರ್ಕಾರ ಪ್ರಯತ್ನಿಸುತ್ತಿದ್ದು ಎಲ್ಲರ ಸಹಕಾರ ಅಗತ್ಯ ಎಂದು ತಿಳಿಸಿದರು. ಪೂಂಜರು ಸ್ವಲ್ಪ ದಿವಸದ ಮುಂಚೆ ಹೇಳಿ ಗೊತ್ತು. ಸೊ ಇನ್ನು ಯಾವುದ್ರಲ್ಲೆಲ್ಲ ಸೇವಾಂಜಲಿ ಇದೆ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಬಟ್ ಐ ನೆವರ್ ನ್ಯೂ ದಿಸ್ ಇಸ್ ಅ ಲಿಟಲ್ ಕ್ಲೋಸ್ ಟು ಮೈ ಹಾರ್ಟ್. ಯಾಕೆಂತ ಹೇಳಿದರೆ ನಾವು ಕೂಡ ವಿ ಆರ್ ಮೆಡಿಸಿನ್ ಡೀಲರ್ಸ್. ನಾವು ದಿನನಿತ್ಯ ವಿ ಡಿಸ್ಪೆನ್ಸ್ TB ಮೆಡಿಸಿನ್ ಆಲ್ಸೋ. ನಾವು ಕೂಡ ಕ್ಷಯರೋಗದ್ದು ಮದ್ದನ್ನು ಸೇಲ್ ಮಾಡ್ತಾ ಇದ್ದೇವೆ. ಸೊ ದೇರ್ ಸಮ್ ಸ್ಮಾಲ್ ಥಿಂಗ್ಸ್ ಐ ವಾಂಟ್ ಟು ಟೆಲ್ ಅಬೌಟ್ ದಿಸ್. ಒಂದು ನನಗೆ ಹೇಳಲಿಕ್ಕಿದೆ. ನಾರ್ಮಲಿ ಕೆಮ್ಮು ಬರುವಾಗ ಇದು ನಾನು ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದೇನೆ. ನಾವು ಫಾರ್ಮಸಿಯಲ್ಲಿ, ಮೆಡಿಕಲ್ಸಲ್ಲಿ ಇರುವಾಗ ಕೆಮ್ಮಿಗೆ ಅಂತ ಮದ್ದು ತಗೊಂಡು ಹೋಗೋರಿದ್ದಾರೆ. ಆ್ಯಂಡ್ ಒಮ್ಮೆ 3 ದಿವಸಕ್ಕೆ ಅಂತೇಳಿ ನಾವು ಕೂಡ ಓವರ್ ದ ಕೌಂಟರ್ ಡಿಸ್ಪೆನ್ಸ್ ಮಾಡ್ತೇವೆ. ಆದರೆ ಪುನಃ ಮದ್ದು ತಗೊಂಡು ಹೋದದ್ದು ಕೂಡ ನಮಗೆ ಗೊತ್ತಾಗೋದಿಲ್ಲ. ನಾವೇ ಡಿಸ್ಪೆನ್ಸ್ ಮಾಡಲಿಕ್ಕಿರುವಾಗ ನೀವು ಮೊನ್ನೆ ಬಂದ್ರಲ್ಲ ಕೆಮ್ಮಿದ್ದು ಮದ್ದು ತಗೊಂಡು ಹೋಗ್ಲಿಕ್ಕೆ, ಅದರಲ್ಲಿ ಕಡಿಮೆ ಆಗಲಿಲ್ಲ ಅಂತ ಕೇಳ್ಬೋದು. ಆದರೆ ಕಂಟಿನ್ಯೂಸ್ ಕೆಮ್ಮಿದ್ದು ಮದ್ದು ತಗೊಳ್ತಾನೆ ಇರುವವರಿದ್ದಾರೆ ಫಾರ್ ಅ ವೆರಿ ಲಾಂಗ್ ಪೀರಿಯಡ್. ಕಫ್ ಸಿರಪ್ ಆಗಲಿ, ಅವರೇ ಸೆಲ್ಫ್ ಮೆಡಿಕೇಶನ್ ಮಾಡುವ ಆ್ಯಂಟಿಬಯೋಟಿಕ್ಸ್ ಆಗಲಿ, ಯಾವುದೇ ಆಗಲಿ. ಸೊ ಡಾಕ್ಟರ್ ಸರ್ ಹೇಳಿದಾಗೆ 1 ವಾರ, ತಪ್ಪಿದ್ರೆ 2 ವಾರ, ಬಿಯಾಂಡ್ 2 ವಾರದ್ದು ಕೆಮ್ಮಿದ್ರೆ ಇಟ್ ಹ್ಯಾಸ್ ಟು ಬಿ ಅಟೆಂಡೆಡ್ ಬೈ ದ ಡಾಕ್ಟರ್. ಸೇವಾಂಜಲಿ ಪ್ರತಿಷ್ಠಾನದ ಆಡಳಿತ ಟ್ರಸ್ಟಿ ಕೃಷ್ಣಕುಮಾರ್ ಪೂಂಜಾ ಪ್ರಾಸ್ತಾವಿಕವಾಗಿ ಮಾತನಾಡಿ, 31 ತಿಂಗಳುಗಳಿಂದ ನಿರಂತರವಾಗಿ ಈವರೆಗೆ ಒಟ್ಟು 156 ಮಂದಿ ಕ್ಷಯರೋಗಿಗಳಿಗೆ 6 ತಿಂಗಳುಗಳ ಕಾಲ ಆಹಾರದ ಕಿಟ್ ವಿತರಿಸಲಾಗಿದೆ. ಸುಮಾರು 10 ಲಕ್ಷ ರೂಪಾಯಿಗಳನ್ನು ದಾನಿಗಳ ಸಹಕಾರದಿಂದ ಈ ಯೋಜನೆಗೆ ವ್ಯಯಿಸಲಾಗಿದೆ ಎಂದರು. ಆಜಿ ತಿಂಗಳು ಈ ಕಿಟ್ ಕೊರ್ಪುನಂಚಿನ ವ್ಯವಸ್ಥೆ ಪ್ರಧಾನಿಯ ಕರೆದ ಮೇರೆಗೆ ನಮ್ಮ ಮಲ್ತೊಂದಲ್ಲ. ಸುಮಾರು ಈತ್ನೆಟ 157 ಕ್ಷಯರೋಗಿಗಳು ನಮ್ಮ ದತ್ತು ಆಜಿ ತಿಂಗಳದ ಆಕಲಿಗೆ ಆಹಾರ ಧಾನ್ಯವನ್ನು ಕೊರ್ಪುನ ಮುಖಾಂತರ ಸುಮಾರು 10 ಲಕ್ಷ ರೂಪಾಯಿನ ಸೇವಾಂಜಲಿ ಪ್ರತಿಷ್ಠಾನ ಸಾರ್ವಜನಿಕರ ಸಹಕಾರದ ಮುಖಾಂತರ ಕಳೆದ 31 ತಿಂಗಳು ಐನ ಖರ್ಚು ಮಲ್ತೊಂದು ಬೈದರು.
ಮತ್ತು ಜನಕ್ಕುಲ್ಲ ಸಹಕಾರ ಮುಖ್ಯ ಅಂತ ಬಂದದ ಈ ಸಂದರ್ಭಗಳು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಮಹಾಬಲ ಕುಲಾಲ್, ಸೇವಾಂಜಲಿ ಆರೋಗ್ಯ ಕೇಂದ್ರದ ಡಾಕ್ಟರ್ ಚೇತನ್, ಸೇವಾಂಜಲಿ ಸಾರಾ ಮೊಯ್ತಿನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಪ್ರಮುಖರಾದ ಕೃಷ್ಣ ತುಪ್ಪೇಕಲ್, ನಾರಾಯಣ ಬಡ್ಡೂರು, ಸುರೇಶ್ ರೈ ಪೆಲಪಾಡಿ, ಆರ್ಎಸ್ ಜಯ, ಪ್ರಶಾಂತ್ ತುಂಬೆ, ಬಾಲಕೃಷ್ಣ ರೈ, ಪದ್ಮನಾಭ ಕಿದೆಬೆಟ್ಟು, ದಿನೇಶ್ ಶೆಟ್ಟಿ ಕೊಟ್ಟಿಂಜ, ಮಧುರಾಜ್ ಶೆಟ್ಟಿ, ಕೇಶವ ತೋಟ, ಕೃಷ್ಣಪ್ಪ ತೋಟ ಭಾಗವಹಿಸಿದ್ರು. ಸೇವಾಂಜಲಿ ಪ್ರತಿಷ್ಠಾನದ ಟ್ರಸ್ಟಿ ದೇವದಾಸ್ ಶೆಟ್ಟಿ ಕೊಡ್ಮಾಣ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.